ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ನಡೆಯುತ್ತೆ ಅಂತ ನಾನು ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಹೋಮ್ ರೊಟೀನ್ ಮಾಡಬೇಕು ಅಂತ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವರು ಬೇಗ ಸಬ್ಸ್ಕ್ರೈಬರ್ ಆಗಿ. ಮತ್ತು ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮಗೆ ತಿಳಿಸಿ. ಓಕೆ, ಧನ್ಯವಾದ. ಉಪ್ಪು ಬಿಡ್ದಾಂಡು ಇದು ತೆಂಗಿನ ಗರಿ, ಇದು ಪೊರಕೆ ಮಾಡಲಿಕ್ಕೆ ನೋಡಿ. ಯಾಣಿತ್ತೆ ಮೈಪ್ ಮಲ್ಪರೆ ಪೋಪಿನಿ ದೇ ರಾಸಿ ಉಂಡು ತೂಕ ಏನು ಚಾಪನ್ ಗೊತ್ತುಜ್ಜಿ. ಈ ಸತಿ ಏಪಲ ಮಲ್ಪು ಏನು ಒಂದು 2-3 ಸತಿ ಮಲ್ತದೆ. ಅರ್ಥ ಆಯ್ತಾ ಕನ್ನಡದವರಿಗೆ? ಏನು ಅಂದರೆ ನಾನು ಪೊರಕೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪೊರಕೆ ನಾವು ತೆಂಗಿನ ಗರಿ ತೆಗೆದು ಕಟ್ ಮಾಡಿ ಅದನ್ನು ಈ ಥರ ಮಾಡಿ ಒಂದೊಂದೇ ಕಟ್ ಮಾಡಿ ತೆಗಿಬೇಕು. ಈ ಥರ ಮಾಯ್ಪ ಆಮೇಟುಂಡಿಯೇ ಒಯ್ಪು ಅವು ಸರಿ ಆತಜ್ಜಿ. ಹಾಂ ಗುಡ್ಡು ಬಾಬಾ ಕೊರ್ಲೆ ಕ್ಲೀನ್ ಮಲ್ಪಯ್ಯ ನಮ್ಮ ಸಾಕಾಗಿ ಮುಗ್ಗಿಜಿ ನನ್ನಲ್ಲ ಉಂಟು ಮಸ್ತ್. ತೂಲೆ ನನ್ನೆಲ್ಲ ಉಂಡು ಮಸ್ತ್ ಉಂಡು ಮಲ್ಪದೆ ಹಿಂಗೆ ಬಡಾಪುಂಡು ಒಯ್ ಉಣ್ಕ ದೇ ಈತು ಮೈಪು ಮಲ್ತೆ ಮಸ್ತ್ ಬಂಗಂಟು ಮಲ್ಪದೆ ಬೇಗ ಆಪುಜಿ. ದೇ ನನ್ನೆಲ್ಲ ಉಂಡು ನನ್ನೆಲ್ಲ ಆತುಂಡು ಒಣಸ್ ಮಲ್ಪುಗ ಬರ್ತಾಂಡು
ಜೋರು ಪಾತಾರೆ ರ್ಯಾಪುಜಿ ಶೀತ ಆತುಂಡು ಮಸ್ತ್ ಕೋಲ್ಡ್ ಆತುಂಡು. ತುಯ್ಯಾರ ಫ್ಲೈಟ್ ಅವ ಪಾರ್ವತದ ಬೊಡಿಂಡು ಸಾಪ ಎಂಗಲ್ಲ ಮಾಡಿದ ಮಿತ್ತಿರ್ದಿಲ್ಲ ಪೋಪುಂಡು ಫ್ಲೈಟ್ ಒಂದು ಇತ್ತ ಲ್ಯಾಂಡ್ ಆಯರೆ ಬತ್ತೀನಿ ನನ್ನ ಟೇಕಪ್ ಆಪಿನ ಫ್ಲೈಟ್ ಬರ್ಪುಂಡು ಭಾರಿ ಮೋಡ ಉಂಟು ಬರ್ಸಾರ್ಪುನ ಅಂತ ಗೊತ್ತಿದ್ದಾದಂದು ತಾವತ್ತೆಲ್ಲ ಪತ್ತಿಂಗಿಲ್ಲ ಕೊದ್ದೇಲು ಕೆಂಪು ಪದುಪೆ ಪಲ್ಯ ಟೊಮೆಟೊ ಸಾರು ಪಾಪಡ್ ಪುಚ್ಚೆಗೆ ನುಪ್ಪು ಬಾಡಗ ಬಲ ತಿನ್ನು ತಿನ್ನು ಬಿಳಿ ಸಾರು ಸಾರು ಕೆಂಪು ಬಲ್ಪು ಭಾಳ ಸೋಕು ಕಲ್ಲೆ ಕಲ್ಲೆ ಪಾಪಡ್ ಕಲ್ಲೆ ಪಣಸಾಂಡ್ ಬಂಜಿ ಫುಲ್ಲಾಂಡ್ ನಾನು ಚೂರು ರೆಸ್ಟ್ ಮಲ್ತಿದ್ದು ಬೊಕ್ಕ ತೂಕ ಬೈಯದ ನನ್ನ ಬಾಲ್ಯದ ಒನಸ್ ಬೆಚ್ಚಂದು ಬರೆಂಡು ಬೊಕ್ಕ ಬಾಲ್ಯಗೆ ಆರ್ಲಿಕ್ಸ್ ಮಲ್ಪರೆಂಟು ಬೊಕ್ಕದಾದ ಅಂಕುಲು ನಾನು ಚೂರು ರೆಸ್ಟ್ ಮಲ್ಪುಗ ಅದನ್ನು ಸಪ್ತ ಹಾಕೊಂಡು ನಮಗೆ ಉಳೈಡುಳ್ಳೆ ಏನ್ ಜಾಕಿ ಜನ ಇದ್ದೀನಿ ಜಾಕಿ ಛೆ ದಾದೆ ಬಾಬಾ ಊಟ ಕಾಟೊಂದು ಉದರ್ ಜಾಕಿ 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 ಛೆ ಅಚ್ಚಿ ದಾಡೆಚ್ಚಿ ಒಂಚಿ ಚೀಟಾಡೆ ಅಂಚಿಯ ಎಂಚಿ ಎಂಚಿನೇ ರಾಮಬಲ ಕಟ್ಟು ಮಲ್ಕ ನನ್ನ ಫೇವ್ರೆಟ್ ಭಾರಿ ಚೀಪೆಂಡು ಆ ಚೀಪೆಗೆ ಶೇ ಆದರೆ ಒಂದು ಮಾತು ನೆನಪಿಟ್ಕೊಂಡು ಯಾವ ಸಾಹಸನೂ ನೀವು ಮನೆಯಲ್ಲಿ ಮಾಡಕ್ಕೆ ಹೋಗಬೇಡಿ. ಅದೇನಿದ್ರು ಸಿನಿಮಾದಲ್ಲಿ ಮಾತ್ರ.
అన్న పని Kaki. ಅಡಿಪಿನ ವೇಳೆ ನಮಗೆ ಮಲ್ತೊಂದಿಲ್ಲ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್. ನಿಮ್ಮ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.